ಹರೇಕಳ ಹಾಜಬ್ಬ ನವದೆಹಲಿಯ ರಾಷ್ಟ್ರಪತಿ ಭವನದ ದರ್ಬಾರ್ ಹಾಲ್ನಲ್ಲಿ ಪದ್ಮಶ್ರೀ ಗೌರವ ಸ್ವೀಕರಿಸ್ತಾ ಇದ್ದ ಅಮೂಲ್ಯ ಕ್ಷಣಗಳನ್ನು ತನ್ನದೇ ಶಾಲೆಯ ಮಕ್ಕಳು ಕಣ್ತುಂಬಿಕೊಂಡರು. ಹಾಜಬ್ಬರ ಶಾಲೆಯ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಅಳವಡಿಸಲಾಗಿದ್ದಂತಹ ಪರದೆಯ ಮೂಲಕ ವೀಕ್ಷಿಸಿ ಕಣ್ತುಂಬಿಕೊಂಡರು. ರಾಷ್ಟ್ರಪತಿಯವರಿಂದ ಅತ್ಯುನ್ನತ ಗೌರವದ ಪದ್ಮಶ್ರೀ ಸ್ವೀಕರಿಸುವ ಸಂಭ್ರಮವನ್ನು ವೀಕ್ಷಿಸಲು ಶಿಕ್ಷಕಿಯರು ಶಾಲೆಯಲ್ಲಿ ನೇರ ದೃಶ್ಯಾವಳಿಯ ಸ್ಕ್ರೀನ್ ಅನ್ನು ಅಳವಡಿಸಿ ವ್ಯವಸ್ಥೆಯನ್ನ ಮಾಡಿದ್ರು. ಅತ್ತ ತಮ್ಮದೇ ಶಾಲೆಯ ನಿರ್ಮಾತೃ ಹಾಜಬ್ಬರ ಪ್ರಶಸ್ತಿ ಸ್ವೀಕರಿಸ್ತಾ ಇದ್ದಂತೆಯೇ ಇತ್ತ ವಿದ್ಯಾರ್ಥಿಗಳು ಚಪ್ಪಾಳೆಯನ್ನ ತಟ್ಟಿ ಸಂಭ್ರಮಿಸಿದ್ರು ಹಾಗೂ ಪರಸ್ಪರ ಸಂತೋಷವನ್ನ ಹಂಚಿಕೊಂಡ್ರು. ಕಿತ್ತಳೆ ಹಣ್ಣು ಮಾರಾಟ ಮಾಡಿ ಹರೇಕಳ ಹಾಜಪ್ಪ ತನ್ನೂರಿನ ಮಕ್ಕಳಿಗೆ ಶಾಲೆಯನ್ನು ನಿರ್ಮಿಸುವ ಕನಸು ಕಂಡು ಅದನ್ನು ಸಾಕಾರಗೊಳಿಸಿದ್ದು 2020 ಸಾಲಿನ ಪದ್ಮಶ್ರೀ ಪ್ರಶಸ್ತಿಗೆ ಅರ್ಹವಾಗಿ ಆಯ್ಕೆಯಾಗಿದ್ರು. ಅದು ಒಂದು ಒಳ್ಳೆ ಇವತ್ತಿನ ದಿನ ನಮ್ಮ ಹರೇಕಳ ಗ್ರಾಮ ಪಂಚಾಯಿತು ಸ್ವರ್ಣಾಕ್ಷರದಲ್ಲಿ ಬರೆದಿಡುವ ಒಂದು ದಿನವಾಗಿದೆ. ಯಾಕಂದರೆ ನಮ್ಮ ಹಾಜಬ್ ಸರ್ ಅವರಿಗೆ ರಾಷ್ಟ್ರಪತಿಯಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆಯೋದಕ್ಕೆ ನಾವೆಲ್ಲರೂ ಗ್ರಾಮದವರಿಗೆ ತುಂಬು ಹೃದಯದ ಆಭಾರಿಯಾಗಿದ್ದೇವೆ. ಅವರು ಮಾಡಿದಂಥ ಸೇವೆ ತ್ಯಾಗ ಅವಸ್ಮರಣೀಯವಾದ್ದು. ಮತ್ತು ಹೆಚ್ಚೆಂದರೆ ನಾವು ಕುಗ್ರಾಮದಲ್ಲಿದ್ದರೂ ಸಹ ತನ್ನ ಎಲ್ಲ ಸೇವೆಯನ್ನು ಮುಡಿಪಾಗಿಟ್ಟುಕೊಂಡು ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದಂತೆ ಅದು ಯಾರಿಂದಲೂ ಮಾಡದಂಥ ಕಾರ್ಯ ಅವರು ಮಾಡಿ ತೋರಿಸಿಕೊಟ್ಟಿದ್ದಾರೆ. ಕೇವಲ ಕಿತ್ತಲನ್ನು ಮಾರಾಟ ಮಾಡಿ ಬೆಳಗಿಂದ ಸಂಜೆವರೆಗೆ ಶಾಲೆಯಲ್ಲಿ ಇದ್ದುಕೊಂಡು ಮಕ್ಕಳ ಅಭಿವೃದ್ಧಿಗೆ ಶಾಲೆಗಾಗಿ ದುಡಿದು ಇವತ್ತು ಅವರು ಉತ್ತುಂಗ ಶಿಖರಕ್ಕೆ ಏರಿದಂದರೆ ಅದು ನಮ್ಮ ಭಗವಂತನು ಕೊಟ್ಟ ಒಂದು ಕೊಡುಗೆ ಅಂತ ಹೇಳಬೇಕು. ಅವರು ಪೂರ್ವಜನ್ಮದ ಪುಣ್ಯ, ನಮ್ಮೆಲ್ಲರ ಪುಣ್ಯ. ನಮಗೆ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ ಅಂದರೆ ನಮ್ಮ ಗ್ರಾಮಕ್ಕೆ ಮತ್ತು ನಮ್ಮೆಲ್ಲ ಶಿಕ್ಷಕರೊಂದದವರಿಗೂ ನಮಗೂ ಸಹ ಸಂತೋಷ ಆಗ್ತದೆ. ನಮಗೆ ಸಿಕ್ಕಿದಷ್ಟು ಸಂತೋಷವಾಗ್ತದೆ. ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾಕಾಲ ಮತ್ತೆ ಸಹ ಒಂದು ಸೇವೆ ಮಾಡುವಂಥ ಭಾಗ್ಯ ಕೊಡಲಿ. ಮತ್ತು ಅವರಿಗೆ ಮತ್ತೊಂದು ವಿಷಯ ಏನಂದರೆ ಅವರ ಕನಸು ಏನಂದರೆ ನಮ್ಮ ಹರೇಕಳದಲ್ಲಿ ಒಂದು ಜೂನಿಯರ್ ಕಾಲೇಜ್ ಮಾಡಬೇಕು ಅಂತ ಒಂದು ಆಸೆ ಇದೆ. ಅದಕ್ಕೂ ಸಹ ನಮ್ಮ ಎಲ್ಲರ ಸಹಕಾರದೊಂದಿಗೆ ನಾವು ಅವ್ರಿಗೆ ಸಹಕಾರ ಕೊಡೋಣ ಅಂತ ಹೇಳ್ತಾ ಈ ಚಿಕ್ಕ ಭಾಷಣ ಮಾಡ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮತ್ತು ಇದು ನಮ್ಮ ಬಾಂಧವ್ಯದವರಿಗೆ ನಮ್ಮಂದರೆ ಏನು ಹೆಚ್ಚು ಹೇಳುವುದಂದರೆ ನಮಗೆ ಸಂಪರ್ಕ ಮಾಧ್ಯಮ ನಮ್ಮ ಟಿ ವಿ ಮಾಧ್ಯಮದವರು ಬಂದಿದ್ದಾರೆ. ಅವರಿಗೂ ಸಹ ನಾನು ಹೃದಯಪೂರ್ವಕ ಧನ್ಯವಾದಗಳು. ಯಾಕಂದರೆ ನಾವು ಕುಗ್ರಾಮದಲ್ಲಿದ್ದರೂ ಸಹ ನಮ್ಮಲ್ಲಿ ಬಂದುಕೊಂಡು ಅವರ ವಿಷಯ ತಿಳ್ಕೊಂಡು ನಾವು ಮಾಡ್ತಾ ಇದ್ದೇವೆ ಅಂದರೆ ತುಂಬ ಸಂತೋಷ. ಮತ್ತು ನಮ್ಮ ಹರೇಕಳ ಗ್ರಾಮದ ಪ್ರತಿಯೊಬ್ಬ ನಾಗರಿಕನ ಮನಸ್ಸಲ್ಲಿ ಅಚ್ಚಳಿದೆ ಉಳಿಯುವಂಥ ಇವತ್ತೊಂದು ದಿನವಾಗಿದೆ. ಯಾಕೆಂದರೆ ನಮ್ಮ ಹರೇಕಳ ಗ್ರಾಮದ ಒಬ್ಬ ಹೆಮ್ಮೆಯ ಪುತ್ರ ಹರೇಕಳ ಹಾಜಬ್ಬರವರು ಇವತ್ತು ರಾಷ್ಟ್ರಪತಿ ಭವನದಲ್ಲಿ ಭಾರತದ 4ನೇ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ. ಅದಕ್ಕೆ ನಾನು ಪ್ರಪ್ರಥಮವಾಗಿ ನಮ್ಮ ಹರೇಕಳ ಗ್ರಾಮದ ಎಲ್ಲ ಜನತರ ಪರವಾಗಿ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅಕ್ಷರ ಸಂತ ಹಾಜಬ್ಬ ಒಬ್ಬ ಸರಳ ವ್ಯಕ್ತಿತ್ವ. ಯಾಕೆಂತ ಹೇಳಿದರೆ ನಾವೊಂದು ಬೃಹತ್ವಾದ ಒಂದು ನಮ್ಮ ಶಾಸಕರಾದ UT ಖಾದರ್ ಅವರ ನೇತೃತ್ವದಲ್ಲಿ ನಾಳೆ ಬೆಳಿಗ್ಗೆ ಅವರನ್ನು ಬಜ್ಪೆ ವಿಮಾನ ನಿಲ್ದಾಣದಿಂದ ಬೃಹತ್ ಮೆರವಣಿಗೆಯ ಮೂಲಕ ನಾವು ನಮ್ಮ ಗ್ರಾಮಕ್ಕೆ ಸ್ವಾಗತಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇಂಥ ಯಾವುದೇ ಒಂದು ಆಡಂಬರಕ್ಕೂ ನನ್ನನ್ನು ಕರ್ಕೊಂಡು ಬರೋದು ಬೇಡ ಅಂತ ಅವರ ಕೋರಿಕೆಯ ಮೇರೆಗೆ ನಾವು ಎಲ್ಲ ಕಾರ್ಯಕ್ರಮವನ್ನು ಕೈಬಿಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ವಿಷಾದವಾಗ್ತಾ ಇದೆ. ನಮ್ಮ ಒಂದು ಜೀವನದಲ್ಲಿ ಅವಿಸ್ಮರಣೀಯವಾದಂತಹ ಒಂದು ಕ್ಷಣ ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾವಿವತ್ತು ಹರೇಕಳ ಹಾಜಬ್ಬ ಸರ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿರುವುದನ್ನು ನಾವು ನಮ್ಮೆಲ್ಲ ಮಕ್ಕಳಿಗೆ ನಮ್ಮ ಪ್ರೊಜೆಕ್ಟ್ರಲ್ಲಿ ಹಾಕಿ ತೋರಿಸಿದ ಆ ಕ್ಷಣ ನಮ್ಮ ಮೈಯೆಲ್ಲ ರೋಮಾಂಚನ ಆದಂತಹ ಕ್ಷಣ ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರು ಪಡೆದಂತಹ ಪ್ರಶಸ್ತಿ ಇಡೀ ನಮ್ಮ ಗ್ರಾಮಕ್ಕೆ
ಇಡೀ ನಮ್ಮ ಶಾಲೆ ಗ್ರಾಮ ತಾಲೂಕು ಜಿಲ್ಲೆ ರಾಜ್ಯ ರಾಷ್ಟ್ರಕ್ಕೆ ಒಂದು ಸಂದಂತಹ ಗೌರವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗಿಯೂ ಅವರಿಗೆ ನೀಡಿರುವಂತಹ ಪ್ರಶಸ್ತಿ ಸರ್ಕಾರ ಒಬ್ಬ ಯೋಗ್ಯ ವ್ಯಕ್ತಿಯನ್ನು ಗುರುತಿಸಿ ಹರೇಕಳದಂತಹ ಒಂದು ಕುಗ್ರಾಮದಲ್ಲಿದ್ದಂತಹ ಒಬ್ಬ ಪ್ರಜೆಯನ್ನು ಗುರುತಿಸಿ ನೀಡಿರುವಂತಹ ಆ ಪ್ರಶಸ್ತಿಗೆ ಖಂಡಿತವಾಗಿಯೂ ದೊಡ್ಡದಾದಂತಹ ಒಂದು ಬೆಲೆ ಇದೆ ಅಂತ ಹೇಳಲಿಕ್ಕೆ ನಾನು ಖಂಡಿತವಾಗಿಯೂ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಸನ್ಮಾನ ಸಿಕ್ಕಿದೆ ತುಂಬ ಖುಷಿ ಆಗ್ತದೆ. ಇದರ ಬಗ್ಗೆ ನಾವು ಹೆಮ್ಮೆ ಅವರು ಅಷ್ಟು ಬಡತನದಲ್ಲಿದ್ದರು. ನನ್ನ ಏರಿಯಾದ ಮಕ್ಕಳು ಒಳ್ಳೆಯವರಾಗಬೇಕಂತ, ಅವರು ದೊಡ್ಡ ಸ್ಥಾನಕ್ಕೆ ಇರಬೇಕಂತೇಳಿ ಅವರ ಆಸೆ ಈಡೇರಿಸಿದರು.